ಕ್ಯಾಥೋಲಿಕ್ ಸಭಾ ಪನ್ನೀರ್ ಘಟಕ ಮತ್ತು ರಿಚರ್ಡ್ ಚಾರಿಟೇಬಲ್ ಟ್ರಸ್ಟ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಹಸೇಗುಳಿ ಯುವಕ ಮಂಡಲದಲ್ಲಿ ಆಯುಷ್ಮಾನ್ ಕಾರ್ಡ್ ನೋಂದಣಿ ಮತ್ತು ಉಚಿತ ವಾಕ್ ಮತ್ತು ಶ್ರವಣ ಮಾಹಿತಿ ಹಾಗೂ ತಪಾಸಣಾ ಶಿಬಿರ, ಈ ಒಂದು ಶಿಬಿರವನ್ನು ಇವತ್ತು ನಮ್ಮ ಯುವಕ ಮಂಡಲದಲ್ಲಿ ಆಯೋಜನೆ ಮಾಡಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಒಂದು ಆಯುಷ್ಮಾನ್ ಕಾರ್ಡ್ ಯೋಜನೆ ಎಲ್ಲ ಕಡೆ ಈಗಾಗಲೇ ಆಗ್ತಾ ಇದೆ. ಆದರೂ ಕೂಡ ಎಷ್ಟು ಆದರೂ ಕೂಡ ಎಲ್ಲಿ ತಲುಪಬೇಕು ಅದು ಈಗ ತಲುಪ್ತಾ ಇಲ್ಲ. ಅದನ್ನು ನಮ್ಮ JCI ಘಟಕ ಕಳೆದ 1.5 ವರ್ಷಗಳಿಂದ ಈಗಾಗಲೇ 2ನೇ ಬಾರಿ ಈ ಒಂದು ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಟ್ಕೊಂಡಿದೆ. ಇದರ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ JCI ಮಂಗಳೂರು ಘಟಕದ ಅಧ್ಯಕ್ಷರಾದ ಫ್ರಾನ್ಸಿಸ್ ಕುಟಿನೋ ಅವರು. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀಯುತ ಐವನ್ ಮೊಂತೆರೋ, ಕ್ಯಾಥೋಲಿಕ್ ಸಭಾ ಪನ್ನೀರ್ ಘಟಕ ಇದರ ಅಧ್ಯಕ್ಷರು, ಹಾಗೆ ನಿರ್ದೇಶಕರು ರಿಚರ್ಡ್ ಚಾರಿಟೇಬಲ್ ಟ್ರಸ್ಟ್ ನಿರ್ಮಲ್ ಡಿಸೋಜಾ ಅವರು, ಹಾಗೆ ಮಂಗಳೂರು ಡಿಜಿಟಲ್ ಸೇವಾ ಅರುಣ್ ಅವರು, ಹಾಗೆ ನಮ್ಮ JCI ಮಂಗಳೂರಿಯ ಜೂನಿಯರ್ JCI ಅಧ್ಯಕ್ಷರು ಫಿಯೋನಾ ಫ್ರಾನ್ಸಿ ಕುಟಿನೋ ಅವರು, ಹಾಗೆ ನಮ್ಮ ಸಿರಿಲ್ ಅವರು ಇದ್ದಾರೆ. ಹಾಗೆ ನಮ್ಮ JCI ಮಂಗಳೂರಿಯ ಕಾರ್ಯದರ್ಶಿಗಳು ಪ್ರತಿಮಾ ಹೆಬ್ಬಾರ್ ಅವರು ಇದ್ದಾರೆ, ಉಪಾಧ್ಯಕ್ಷರು ಜಯಲಕ್ಷ್ಮಿ ಅವರಿದ್ದಾರೆ. ತಮ್ಮೆಲ್ಲರೂ ಕೂಡ ಆಗಮಿಸಿದ ತಮ್ಮೆಲ್ಲರೂ ಆತ್ಮೀಯವಾಗಿ ಬರಮಾಡಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ನಮ್ಮ ಪ್ರತಿಮಾ ಹೆಬ್ಬಾರ್ ಮತ್ತು ಜಯಲಕ್ಷ್ಮಿ ಅವರು. ಮನುಜಗೆ ಕರುಣಿಸುದೇವಾ ಆಶೀರ್ವಾದ ನಿನ್ನನು, ಮನುಜಗೆ ನಿನ್ನಯ ನುಡಿಗಳ ಮಂಜುಳನಾದ, ನಿನ್ನಯ ನುಡಿಗಳ ಮಂಜುಳನಾದ, ದಾರಿಯ ತೋರಲಿ ನಮ್ಮಯ ಬಾಡಿಗೆ ಕರುಣಿಸುದೇವಾ ಆಶೀರ್ವಾದ ನಿನ್ನನು, ಮನುಜಗೆ ಮನಮಂದಿರ ಬೆಳಕಾಗಿದೆ, ಅದರಲ್ಲಿ ದಿನ ಪೂಜೆ ತವ ಪಾದಕ್ಕೆ, ಉಸಿರು ಉಸಿರಲಿ ನಿನ್ನ ನಾಮವೇ, ಒಡಲ ಕಣ ಕಣ ನಿನ್ನ ರೂಪವೇ, ಉಸಿರು ಉಸಿರಲಿ ನಿನ್ನ ನಾಮವೇ, ಒಡಲ ಕಣ ಕಣ ನಿನ್ನ ರೂಪವೇ, ಪ್ರತಿ ಕಾರ್ಯ ಪ್ರತಿ ನುಡಿಯು ಪುಷ್ಪಾರ್ಚನೆ ನಿನಗೆ, ಪ್ರತಿ ಕಾರ್ಯ ಪ್ರತಿ ನುಡಿಯು ಪುಷ್ಪಾರ್ಚನೆ, ಕರುಣಿಸುದೇವಾ ಆಶೀರ್ವಾದ ನಿನ್ನನು ನಂಬಿದ ಮನುಜಗೆ. ನಮ್ಮ ರಿಚರ್ಡ್ ಚಾರಿಟೇಬಲ್ ಟ್ರಸ್ಟ್ನ ನಿರ್ಮಾಣ JCI ಅಧ್ಯಕ್ಷರಾಗಿರುವ ಫ್ರಾಂಕಿ ಕುಟಿನರವರು ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಶಿಬಿರವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು, ಈ ಶಿಬಿರವನ್ನು ನಡೆಸಲು ನಮ್ಮೊಂದಿಗೆ ಜೊತೆಗೂಡಿದವರಂತ ಹೇಳಿದರೆ ಕಥೋಲಿಕ್ ಸಭಾ ಪನ್ನೀರ್ ಘಟಕ ಇದರ ಅಧ್ಯಕ್ಷರಾಗಿರುವಂತಹ ಐವನ್ ಮೊಂತೆರವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮಂಗಳೂರು ಡಿಜಿಟಲ್ ಸೇವೆ ಇವರ ಸಹಯೋಗದೊಂದಿಗೆ ನಾವು ಇವತ್ತು ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿ ವಿತರಿಸ್ತಾ ಇದ್ದೇವೆ. ಇದಕ್ಕೆ ಸಹಕಾರ ನೀಡಿದಂತಹ ಅರುಣ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮೊಂದಿಗೆ ಇದ್ದಾರೆ ಜೂನಿಯರ್ JCI ಅಧ್ಯಕ್ಷಿನಿ ಫಿಯೋನಾ ಅವರು, ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಿಚರ್ಡ್ ಚಾರಿಟೇಬಲ್ ಟ್ರಸ್ಟಿನ ಟ್ರಸ್ಟ್ ಮೆಂಬರ್ ಆಗಿರುವಂತಹ ಸಿರಿಲ್ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಸೊ ಎಲ್ಲರೂ ಈ ಇದರ ಸದುಪಯೋಗವನ್ನು ಪಡೆಯಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸೊ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಬಹಳ ಆಕ್ಟಿವ್ ಕ್ರಿಯಾಶೀಲ ನಿರ್ದೇಶಕರು. ಮೊನ್ನೆಯಿಂದ ನೋಡ್ತಾ ಇದ್ದೇವೆ, ಒಂದು ಚಾರಿಟೇಬಲ್ ಟ್ರಸ್ಟ್ ಅನ್ನ ಈ ಒಂದು ಸಣ್ಣ ಪ್ರಾಯದಲ್ಲೇ ಅವರ ಒಂದು ಮುಂದಾಳತ್ವ ತಗೊಂಡು ಸಮಾಜ ಸೇವೆಗೆ ಇಳಿಯುವುದರೊಂದಿಗೆ ಆ ಸೇವಾ ಕಾರ್ಯವನ್ನು ಬಹಳ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಿರ್ಮಲ್ ಡಿಸೋಜಾ ಅವರು. ಅವರನ್ನು ಅಭಿನಂದಿಸ್ತೇನೆ. ಅವರ ತಂದೆ ಹೇಗೆ ಅವರು ಆಕ್ಟಿವ್ ಆಗಿದ್ದಾರೆ ಸಮಾಜ ಸೇವೆ ಚಟುವಟಿಕೆಯಲ್ಲಿ, ಹಾಗೆ ಮಗಳು ಕೂಡ ಏನು ನಾನು ಕಡಿಮೆ ಇಲ್ಲ, ನಾನು ಕೂಡ ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದು ಸೇವೆ ಸಿಗಬೇಕು ಎನ್ನುವಂಥ ಒಳ್ಳೆಯ ಮುಂದಾಲೋಚನೆ ಇಟ್ಕೊಂಡು ಸೇವೆ ಮಾಡ್ತಾ ಇದ್ವಿ. ನಿಮಗೆ ಈ ಸಂದರ್ಭದಲ್ಲಿ ಸ್ವಾಗತ ಬಯಸುವುದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ವೇಳೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ತುಂಬ ಯೋಜನೆಗಳು, ಸರ್ಕಾರದ ಯೋಜನೆಗಳಿದೆ. ಆ ಯೋಜನೆಗಳು ಬಹಳ ಒಳ್ಳೆ ರೀತಿಯಲ್ಲಿ ಫಲಪ್ರದ ಆಗಬೇಕು ಅಂತಂದ್ರೆ ಇಂಥ ಸಮಾಜಮುಖಿ ಸಂಘಟನೆಗಳೇ ಮಾಡಬೇಕಷ್ಟೇ. ಇವರು ಸಮಾಜಮುಖಿ ಸಂಘಟನೆಗಳು ಬಿಟ್ಟರೆ ಸರ್ಕಾರನೇ ಅದನ್ನು ಕೊಂಡೋಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜಮುಖಿ ಸಂಘಟನೆಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅವರು ದುಡಿದ ಹಣದಲ್ಲಿ ಇಸೆಯಿಂದ ಖರ್ಚು ಮಾಡಿ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದೆ.
ತಮಗೆಲ್ಲರೂ ಮತ್ತೊಂದು ವಿಷಯ ನೆನಪಿರಲಿ, ಬೆಲೆ ಏರಿಕೆ ಈಗಾಗಲೇ ಜಾಸ್ತಿ ಆಗ್ತದೆ. ಹಣದುಬ್ಬರ ಬೆಲೆ ಏರಿಕೆ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ನಾವು ಪ್ರತಿದಿನ ಇವತ್ತು ಊಟ ಮಾಡುವ ಅಕ್ಕಿಯಿಂದ ಹಿಡಿದು ಚಹಾ ಕುಡಿಯುವ ಸಕ್ಕರೆಯಿಂದ ಹಿಡಿದು ಚಾವುಡಿಯಿಂದ ಹಿಡಿದು ಎಲ್ಲವೂ ಡಬಲ್ ಆಗಿದೆ. ಆದರೆ ನಾವು ದುಡಿಯುವಂಥ ಕೂಲಿ ಇವತ್ತು ಯಾವುದೇ ಜಾಸ್ತಿ ಆಗ್ತಾ ಇಲ್ಲ. ಯಾವ ಸಂಬಳ ಆಗ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಯಾವುದೇ ಡಿ ಎ ಕೂಡ ಇವತ್ತು ಸಿಗ್ತಾ ಇಲ್ಲ. ಆ ನೆಲೆಯಲ್ಲಿ ನಾವು ಇವತ್ತು ಪ್ರತಿಯೊಬ್ಬ ಬಡವರು ಕೂಡ ಇವತ್ತು ಆಯುಷ್ಮಾನ್ ಕಾರ್ಡ್ ಬೇಕೇ ಬೇಕು. ಇಲ್ಲ ಅಂತಾದರೆ ಇವತ್ತು ಒಂದು ಹಾಸ್ಪಿಟ್ಲಿಗೆ ಹೋದರೆ ಮಿನಿಮಮ್ ಚಾರ್ಜ್ ಅಂತೇಳಿ 10,000 ಹೋಗಿ ಒಬ್ಬ ರಿಚಾರ್ಜ್ ಆಗಬೇಕಾದ್ರೆ 10,000 ಕಟ್ಟಿ ಹೊರಗೆ ಬರುವಂಥ ಈ ಸಂದರ್ಭದಲ್ಲಿ ಎಲ್ಲ ಪ್ರತಿ ಗ್ರಾಮದಲ್ಲೂ ಕೂಡ ಇಂತಹ ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತು JCI ಮಂಗಳಾಮೃತಿ ಘಟಕದ ವತಿಯಿಂದ ವಿಶೇಷವಾಗಿ ನಮ್ಮ JCI ಮಂಗಳಾಮೃತಿ ಘಟಕದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ, ಅದು ಮಾತ್ರ ಅಲ್ಲದೆ ಎಲ್ಲ ಚಟುವಟಿಕೆಗಳಲ್ಲಿ ತನ್ನ ತೊಡಗಿಸಿಕೊಂಡವರು, ಬಡವ ಬಲ್ಲಿದ ಯಾರೆಲ್ಲ ಇದ್ದಾರೆ ಅವರಿಗೆ ಮನೆಗೆ ಹೋಗಿ ಉಪಕಾರವನ್ನು ಮಾಡುವಂಥ ನೇತೃತ್ವವನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಫ್ರಾಂಕಿ ಫ್ರಾನ್ಸಿಸ್ ಪುಟಿನ್ ಅವರು ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆ ಮಾಡಬೇಕು ಅಂತ ತಮ್ಮ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ನಮಗೆಲ್ಲರಿಗೂ ಯುಗಾದಿ ಹಬ್ಬ. ಈ ದಿನ ಒಂದು ಯುಗಾದಿ ಹಬ್ಬ ದಿನದಂದು ಈ ಕಾರ್ಯಕ್ರಮ ಮಾಡಬೇಕಾಗಿ ನಾನು ಯೋಚನೆ ಮಾಡಿದ್ದೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಿಜವಾಗಲೂ ಖುಷಿ ಆಗ್ತಾ ಇದೆ. ಯಾಕಂದರೆ ಒಂದು ಒಳ್ಳೆಯ ದಿನ ಇದೆ. ಅದರಿಂದ ಈ JCI ಮಂಗಳಾಮೃತಿ ಘಟಕದ ವತಿಯಿಂದ ಕಥೋಲಿಕ್ ಸಭಾ ಮನೆಯರು ಘಟಕದ ಸಹಕಾರದೊಂದಿಗೆ, ಅದೇ ರೀತಿ ರೀಚಾರ್ಜ್ ಚಾರಿಟೇಬಲ್ ಟ್ರಸ್ಟ್ ತೊಕ್ಕೊಟ್ಟು ಪಟ್ನಾಗರ ಇದರ ಸಹಕಾರದೊಂದಿಗೆ, ಅದೇ ರೀತಿ ಡಿಜಿಟಲ್ ಸೇವಾ ಕೇಂದ್ರ ಮಂಗಳೂರು ಇವರ ಮುಂದಾಳತ್ವದಲ್ಲಿ ಈ ದಿನ ನಾವು ಆಯುಷ್ಮಾನ್ ಕಾರ್ಡ್ ನೋಂದಾವಣೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದೆ ಅಂದರೆ, ಇದರ ಮೊದಲು ನಾವು ಕಳೆದ ಬಾರಿ ನಾವು ಆಯುಷ್ಮಾನ್ ಕಾರ್ಡ್ ನೋಂದಾವಣೆ ಮಾಡಿದ್ದೀವಿ ಉಚಿತವಾಗಿ. ಅದರಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಕಾರ್ಡನ್ನು ನಾವು ನೋಂದಾಯಿಸಿ ನಾವು ಎಲ್ಲರಿಗೆ ಆ ದಿನ ನಾವು ನೀಡಿದ್ದೇವೆ. ಆದರೆ ಇನ್ನು ಕೆಲವರು ಅವಕಾಶ ವಂಚಿತರಾಗಿದ್ದರು. ಆದ್ದರಿಂದ ಈ ದಿನ ನಾವು ಈ ಕಾರ್ಯಕ್ರಮ ಮಾಡುವಂತ ನಾವು ತೀರ್ಮಾನಿಸಿದಾಗ ನಮ್ಮ ಜೊತೆಗೆ ಎಲ್ಲರೂ ಸೇರಿ ಈ ಒಂದು ಕಾರ್ಯ ಮಾಡುವ. ಇದನ್ನು ಸಂಪೂರ್ಣವಾಗಿ ಎಲ್ಲರಿಗೆ ಈ ಕಾರ್ಡ್ ಸೇವೆ ಸಿಗಬೇಕು. ಇದರೊಂದಿಗೆ ಯಾರಿಗೆ ವೈದ್ಯಕೀಯ ತಪಾಸಣೆಗೆ ತೊಂದರೆ ಆಗುವುದಿಲ್ಲವೋ ಅಂಥವರಿಗೆ ಈ ಅವಕಾಶವನ್ನು ಮಾಡಿಕೊಡ್ಬೇಕಂತ ನಮ್ಮೆಲ್ಲರ ಸದಸ್ಯರ ಆಸೆ ಆಗಿತ್ತು. ಆದ್ದರಿಂದ ಈ ದಿನ ಕಾರ್ಯಕ್ರಮವನ್ನು ನಾವು ಈ ದಿನ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ನಾವು ಉಚಿತ ವಾಕ್ ಮತ್ತು ಶ್ರವಣ ತಪಾಸಣಾ ಶಿಬಿರವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಪ್ರಮುಖ ಕಾರಣರಾದ ನಮ್ಮ ನಿರ್ಮಾ ಡಿಸೋಜರು. ಯಾಕಂದರೆ ಅವರು ಹಲವಾರು ವರ್ಷಗಳ ರೀಚಾರ್ಜ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ವೈದ್ಯಕೀಯರಾಗಲಿ ಇನ್ನು ಬೇರೆ ಬೇರೆ ವಿವಿಧ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ತಂದೆ ಸಿರಿಲ್ ರವಡಿಸು ಅವರು ಕೂಡ ಅದ್ರ ಜೊತೆ ಸೇರಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ನಾನು ಕಳೆದ ಬಾರಿ ಅವರನ್ನು ಕೇಳಿಕೊಂಡಾಗ ಈ ದಿನ ನಾವು ತಪಾಸಣಾ ಶಿಬಿರವನ್ನು ಒಟ್ಟಿಗೆ ಮಾಡುವ, ಇದು ಬಂದಾಗ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತ ನನ್ನೊಂದು ಆಸೆ ಇತ್ತು. ಅದಕ್ಕೆ ನಮ್ಮ ಸದಸ್ಯರು ಎಲ್ಲರೂ ಪ್ರತ್ಯೇಕವಾಗಿ ನಮ್ಮ JCI ಸ್ಥಾಪಕ ಅಧ್ಯಕ್ಷರಾದ ತ್ಯಾಗಮ್ಮ, ಅದೇ ರೀತಿ ನಮ್ಮ ಕಾರ್ಯದರ್ಶಿ ಉಪಾಧ್ಯಕ್ಷರು ಎಲ್ಲರೂ ಒಪ್ಪಿಗೆ ಕೊಟ್ಟರು. ಈ ದಿನ ಕೂಡ ಈ ಕಾರ್ಯಕ್ರಮದ ಜೊತೆಯಾಗಿ ನಾವು ಮಾಡಿಕೊಂಡಿದ್ದೇವೆ. ಆದ್ದರಿಂದ ಇದನ್ನು ಎಲ್ಲರೂ ಪ್ರಯೋಜನ ಪಡೆದು ಎಲ್ಲರಿಗೂ ಅನುಕೂಲವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಾವು ಆಯುಷ್ಮಾನ್ ಕಾರ್ಡ್ ಜೊತೆಗೆ ಮುಂದಿನ ಹಲವಾರು ಯೋಜನೆಗಳಿದೆ. ಅದನ್ನು ಕೂಡ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮೆಲ್ಲ ಸದಸ್ಯರು ಕೈ ಜೋಡಿಸ್ತಾ ಇದ್ದಾರೆ. ಏನೇ ಸಮಯ ಅವಕಾಶ ಇರ್ಬೋದು, ನಮಗೆ ಸರ್ಕಾರಿ ಸೇವೆಯಲ್ಲಿ ಇರುವುದರಿಂದ ನಮಗೆ ಯಾವ ಸರ್ಕಾರಿ ರಜೆ ಇದೆ, ಭಾನುವಾರ ರಜೆ ಇದೆ, ಆ ದಿವಸ ನಾವೆಲ್ಲರೂ ನಮ್ಮ JCI ಸದಸ್ಯರು ಉತ್ತಮ ರೀತಿಯಲ್ಲಿ ನನಗೆ ಸಹಕಾರ ನೀಡುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಸಂಪೂರ್ಣವನ್ನು ಸಹಕಾರ ನೀಡಿದ್ದಾರೆ. ನಮ್ಮ ರೀಚಾರ್ಜ್ ಟ್ರಸ್ಟ್ನ ಸದಸ್ಯರು ಇವತ್ತಿನ ಕಪ್ಪು ಕೊಳಾರ ಇದು ಚಾರ್ಜಿಂಗ್ ಆಗಲಿ ಇನ್ನು ಏನು ವ್ಯವಸ್ಥೆ ಇದೆ ಎಲ್ಲ ಅವರು ಮಾಡಿದ್ದಾರೆ. ಯಾಕಂದರೆ ನಾವು ಏನು ಖರ್ಚಿಲ್ಲ, ಅದರಿಂದ ನಮಗೆ ಉತ್ತಮ ಸಹಕಾರ ನೀಡಿದ್ದಾರೆ ನಮ್ಮ ರೀಚಾರ್ಜ್ ಚಾರಿಟೇಬಲ್ ಟ್ರಸ್ಟ್ ನಿರ್ದೇಶಕಿ ನಿರ್ಮಾ ಡಿಸೋಜರು. ಅದೇ ರೀತಿ
ರೀತಿ ಈ ದಿನದ ಕಾರ್ಯಕ್ರಮಕ್ಕೆ ನಾವು ನಮ್ಮ ಆಯುಷ್ಮಾನ್ ಕಾರ್ಡ್ ನೋಂದಣಿ ಯಾವ ರೀತಿ ಮಾಡಬೇಕಂತ ನಾನು ಅರುಣ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದರು, ನಾವು ಅಲ್ಲೇ ಮಾಡುವ, ಅದೇ ದಿವಸ ಕಾರ್ಡ್ ಮಾಡಿ ಅದೇ ದಿವಸ ಕೊಡುವ ಅಂತ ಎಲ್ಲ ವ್ಯವಸ್ಥೆಯನ್ನು ಈ ದಿನ ಮಾಡಿದ್ದಾರೆ. ಅದೇ ರೀತಿ ಈಗಾಗಲೇ ಕೆಲವು ಜನ ನೋಂದಣಿ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಅದರಿಂದ ಪ್ರತ್ಯೇಕವಾಗಿ ನಾನು ಅರುಣ್ರವರಿಗೆ ಧನ್ಯವಾದಗಳು ಸಲ್ಲಿಸಬೇಕು. ಯಾಕೆಂದರೆ ಅವರ ಮುಂದಾಟದಲ್ಲಿ ಇನ್ನೂ ಕೆಲವು ಯೋಜನೆಗಳಿದೆ. ಈಗ ಅವರು ಈ ಮುಂದಿನ ಯೋಜನೆಗಳನ್ನು ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಆದರೆ ಅದನ್ನು ಕೂಡ ನಾವು ಇಲ್ಲಿ ಮಾಡಬೇಕಂತ ನನ್ನೊಂದು ಆಸೆ ಇದೆ. ಅದರಿಂದ ಏನೆಲ್ಲ ನಾವು ಜನರಿಗೆ ಸಿಗುವಂಥ ಏನೇನು ವ್ಯವಸ್ಥೆ ಇದೆ, ಸರ್ಕಾರದಾಗಲಿ ಅಲ್ಲ ಸರ್ಕಾರೇತರಾಗಲಿ ಯಾವುದೇ ಆಗಲಿ ಜನಸಾಮಾನ್ಯರಿಗೆ ಸಿಗುವಂಥ ಸವಲತ್ತುಗಳನ್ನು ಅವರವರ ಕಾಲ್ಬುಡದಲ್ಲಿ ಮಾಡಬೇಕಂತ ನನ್ನೊಂದು ಯೋಜನೆ. ಅದರಿಂದ ಈ ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲರಿಗೂ ನನಗೆ ಸಾಕಾಗ್ತದೆ. ಎಲ್ಲರಿಗೂ ಪ್ರತ್ಯೇಕವಾಗಿ ಮಾಧ್ಯಮಿಕರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಕೊಡಬೇಕು. ಜೈ ಹಿಂದ್, ಜೈ ಹಿಂದ್. ಸರ್ಕಾರಿ ಸೌಲಭ್ಯ ಇದರಲ್ಲಿ ಒಂದನೇದಾಗಿ ಆಯುಷ್ಮಾನ್ ಆರೋಗ್ಯ ಕಾರ್ಡ್, ಇದರ ಉಪಯೋಗ ಏನು ಅಂತ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಆಯುಷ್ಮಾನ್ ಕಾರ್ಡ್ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದು ಬೇಕು. ಈಗ ಇಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತಗೊಂಡು ಬರುವಾಗ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇರುವುದಿಲ್ಲ. ಅವರಿಗೆ ಗೊತ್ತಿರೋದಿಲ್ಲ ರೇಷನ್ ಕಾರ್ಡ್ ನಮ್ಮದು ಆ್ಯಕ್ಟಿವ್ ಉಂಟಾ ಇಲ್ವಾ ಅಂತ. ಆದ ಕಾರಣ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇಲ್ಲದಿದ್ದರೆ ಆಯುಷ್ಮಾನ್ ಕಾರ್ಡ್ ಮಾಡಲಿಕ್ಕೆ ಆಗಲ್ಲ. ಈಗ ತಾನೇ ಇಬ್ಬರು ಬಂದು ವಾಪಸ್ ಹೋದ್ರು, ಅವರದ್ದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಇಲ್ಲ. ಅದು ಆ್ಯಕ್ಟಿವ್ ಇರಬೇಕಾದ್ರೆ ಅವರು 3 ತಿಂಗಳಿಗೊಮ್ಮೆ ರೇಷನ್ ಅಂಗಡಿಗೆ ಹೋಗಿ ಅದನ್ನು ಆ್ಯಕ್ಟಿವ್ ಮಾಡಬೇಕು. ಈಗ ಇನ್ನೊಂದು ಹೊಸ ರೂಲ್ಸ್ ಏನಂದರೆ OTP ಮುಖಾಂತರ ಯಾವುದೇ ರೇಷನ್ ಕಾರ್ಡ್ ಮಾಡಲಿಕ್ಕೆ ಆಗಲ್ಲ, ಬಯೋಮೆಟ್ರಿಕ್ ಕೊಟ್ಟೆ ನಾವು ಮಾಡಬೇಕಾಗುತ್ತೆ. ಆದ ಕಾರಣ APL ಆಗಲಿ BPL ಆಗಲಿ ರೇಷನ್ ಕಾರ್ಡ್ ಹೊಸತು ಮಾಡೋದಾದ್ರೂ ಕೂಡ ಅಥವಾ ಆ್ಯಕ್ಟಿವೇಷನ್ ಮಾಡೋದಾದ್ರೂ ಕೂಡ ಬಯೋಮೆಟ್ರಿಕ್ ಕೊಟ್ಟು ಮಾಡಬೇಕಾಗುತ್ತೆ ಎಲ್ಲರದ್ದು. ಇನ್ನೊಂದೇನೆಂದರೆ APL ಕಾರ್ಡಿಗೆ 30% 30% ನಿಮಗೆ ಡಿಸ್ಕೌಂಟ್ ಇದೆ. BPLಗೆ 5 lakh ಅಂದರೆ 100% ನಿಮಗೆ ಬೆನಿಫಿಟ್ ಸಿಗುತ್ತೆ. ಇದು ಕೆಲವರು ಹೇಳುವರಿದ್ದಾರೆ ಆಯುಷ್ಮಾನ್ ಕಾರ್ಡಲ್ಲಿ ಸಿಗುವುದಿಲ್ಲ ಅಂತ. ಓಕೆ ನೋಡಿ, ಈಗ ಫಸ್ಟ್ ಆಫ್ ಆಲ್ ಏನಂದರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಗೌರ್ಮೆಂಟ್ ಡಾಕ್ಟರ್ ಹತ್ರ ರೆಫರಲ್ ಲೆಟರ್ ತೆಕ್ಕೊಂಡು ಅಲ್ಲಿ ಆ ಚಿಕಿತ್ಸೆಗೆ ನಿಮಗೆ ಏನಾದರೂ ಸವಲತ್ತು ಇಲ್ಲ ಅಂತಾದರೆ ಅವರು ನಿಮಗೆ ರೆಫರಲ್ ಲೆಟರ್ ಕೊಡ್ತಾರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ. ಆವಾಗ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ಗಳು ನಡೆಯುತ್ತೆ. ಕೆಲವು ಚಿಕಿತ್ಸೆಗೆ ಕೆಲವು ಹಾಸ್ಪಿಟಲ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. KSHD ಆಗಲಿ, ಮಾದಮಲ್ಲರ್ಸ್, AJ ಅಂತ ಕೆಲವು ಹಾಸ್ಪಿಟಲ್ಗಳು. ಎಲ್ಲ ಚಿಕಿತ್ಸೆ ಒಂದೇ ಹಾಸ್ಪಿಟಲಲ್ಲಿ ಸಿಗುವುದಿಲ್ಲ. ಆದ ಕಾರಣ ನೀವು ಅಡ್ಮಿಷನ್ ಆಗುವಾಗ ಯಾವ ಹಾಸ್ಪಿಟಲಲ್ಲಿ ಆಯುಷ್ಮಾನ್ ಕಾರ್ಡ್ಗೆ ಯಾವ ಚಿಕಿತ್ಸೆ ಸಿಗ್ತದೆ ಅಂತ ಕನ್ಫರ್ಮ್ ಮಾಡಿ ನೀವು ಅಡ್ಮಿಷನ್ ಆಗೋದು ಒಳ್ಳೆಯದು. ನೀವು ಡೈರೆಕ್ಟ್ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ ಮೇಲೆ ಮತ್ತೆ ಆಯುಷ್ಮಾನ್ ಕಾರ್ಡ್ ತೋರಿಸಿದರೆ ಅಲ್ಲಿ ನಿಮಗೆ ಚಿಕಿತ್ಸೆ ಸಿಗ್ಲಿಕ್ಕೆ ಕಷ್ಟ ಉಂಟು. ಆದ ಕಾರಣ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ನೀವು ಹೋಗೋದು ಬೆಟರ್. ಇದೊಂದು. ನೆಕ್ಸ್ಟ್ ನಮ್ಮದು ಸೀನಿಯರ್ ಸಿಟಿಸನ್ ಕಾರ್ಡ್, ಇದು ಕೂಡ ನಿಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಇದರಲ್ಲಿ 60 ವರ್ಷ ಆಗಿರಬೇಕು. ಇದರಲ್ಲಿ ಬೆನಿಫಿಟ್ಸ್ ನಿಮಗೆ 50% KSRTC ಆಗಲಿ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅದರಲ್ಲಿ ಬಡ್ಡಿ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಫ್ಲೈಟ್ 50%. ಇದು ಸೀನಿಯರ್ ಸಿಟಿಸನ್ಗೆ. ಇದಕ್ಕೆ ಬೇಕಾಗುವ ದಾಖಲೆಗಳು ಒಂದು ಫೋಟೋ, ಆಧಾರ್ ಕಾರ್ಡ್ ಮತ್ತು ಬ್ಲಡ್ ಗ್ರೂಪ್ ರಿಪೋರ್ಟ್. ಇನ್ನೊಂದು ರೇಷನ್ ಕಾರ್ಡ್. ರೇಷನ್ ಕಾರ್ಡ್ ತುಂಬ ಮಂದಿ ಹತ್ರ ರೇಷನ್ ಕಾರ್ಡ್ ಇದೆ, ಅದು ಆ್ಯಕ್ಟಿವ್ ಇರುವುದಿಲ್ಲ. ಮನೆಯಲ್ಲಿ ರೇಷನ್ ಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ತಗೊಂಡು ಬರುವಾಗ ನಾವು ಚೆಕ್ ಮಾಡುವಾಗ ಅದು ಆ್ಯಕ್ಟಿವೇಷನ್ ಆಗಿರುವುದಿಲ್ಲ ತುಂಬ ಮಂದಿ. ಈಗ ನಾನೊಂದು ಬೇರೆ ಹೆಸರು ಹೇಳುವುದಿಲ್ಲ, ಬೇರೆ ಒಂದು ಇದಕ್ಕೆ ಮಾಡಲಿಕ್ಕೆ ಹೋಗಿದ್ದೆ. 90% ರೇಷನ್ ಕಾರ್ಡ್ ಆ್ಯಕ್ಟಿವ್ ಇಲ್ಲ. 90% ಜನಗಳು ಆ್ಯಕ್ಟಿವೇಷನ್ ಇಲ್ಲ. ರೇಷನ್ ಕಾರ್ಡ್ ಆ್ಯಕ್ಟಿವೇಷನ್ ಇಲ್ಲದಿದ್ದರೆ ನಮ್ಗೆ ಗೌರ್ಮೆಂಟ್ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ರೇಷನ್ ಕಾರ್ಡ್ ನೀವೀಗ BPL ಕೂಡ ಸ್ಟಾರ್ಟ್ ಆಗಿದೆ, ಇದು ಕೂಡ ನಿಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು. BPLಗೆ ನಿಮಗೆ 1,20,000 ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಮತ್ತು ಎಲ್ಲರದ್ದು ಬಯೋಮೆಟ್ರಿಕ್ ಕೊಡಲಿಕ್ಕೆ ಬರಬೇಕು. ನೆಕ್ಸ್ಟ್ ಬಾಡಿಗೆ ಮನೆ ಆದರೆ ಬಾಡಿಗೆ ಅಗ್ರಿಮೆಂಟ್, ಸ್ವಂತ ಮನೆ ಆದರೆ ಟ್ಯಾಕ್ಸ್ ರಿಸಿಪ್ಟ್, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಇಷ್ಟು ಮುಂದಕ್ಕೆ ನಿಮಗೆ ನಾವು ಇವತ್ತು ಆಯುಷ್ಮಾನ್ ಕಾರ್ಡ್ ಮಾತ್ರ ಮಾಡ್ತಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಗೌರ್ಮೆಂಟ್ ಸರ್ಕಾರಿ ಸೌಲಭ್ಯ ಯಾವುದೆಲ್ಲ ಉಂಟು ಅದನ್ನೆಲ್ಲ ನಾವು ಮಾಡಲಿಕ್ಕೆ ರೆಡಿಯಾಗಿದ್ದೇವೆ. ಲೇಬರ್ ಕಾರ್ಡ್ ಕೂಡ ಮಾಡ್ಬೋದು. ಲೇಬರ್ ಕಾರ್ಡ್ ನಿಮಗೆ ಬೆನಿಫಿಟ್ಸ್ ಏನು ಅಂತ ಹೇಳಿದರೆ, ಲೇಬರ್ ಕಾರ್ಡಲ್ಲಿ 2 ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದೇ ರೀತಿ 60 ವರ್ಷ ನಂತರ ಪೆನ್ಷನ್ ಸಿಗುತ್ತೆ ಅವರಿಗೆ. ಮದುವೆ ಸಹಾಯಧನ
ಇದರಲ್ಲಿ ಇಬ್ಬರು ಮಕ್ಕಳಿಗೆ ಮದುವೆಗೆ ಸಹಾಯಧನ 50,000 ರೂಪಾಯಿ ಸಿಗುತ್ತೆ. ಇದೆಲ್ಲ ನಾವು ತೆಗೆಸಿಕೊಟ್ಟಿದ್ದೇವೆ. ತುಂಬ ಜನ ರಿಜಿಸ್ಟರ್ ಮಾಡಿದವರು ಇದ್ದಾರೆ, ಅವ್ರಿಗೆ ಸಿಕ್ಕಿದೆ, ಸ್ಕಾಲರ್ಶಿಪ್ ಕೂಡ ಸಿಕ್ಕಿದೆ. ಇವನ್ ಆಕಸ್ಮಿಕವಾಗಿ ಏನಾದರೂ ಅವರು ಕೆಲಸ ಮಾಡುವಾಗ ಲೇಬರ್ ಅಂತ ಕೂಡಲೇ ತೋಟದಲ್ಲಿ ಕೆಲಸ ಮಾಡೋದು ಆಗೋದಿಲ್ಲ. ಕನ್ಸ್ಟ್ರಕ್ಷನ್ ಫೀಲ್ಡ್, ರೋಡ್ ಕನ್ಸ್ಟ್ರಕ್ಷನ್ ಆಗ್ಬೋದು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ಬೋದು, ಅಥವಾ ಮನೆ ಕಟ್ಟುವುದು, ಮೇಸ್ತ್ರಿ ಕೆಲಸ, ಇದೆಲ್ಲ ಬರ್ತದೆ. ಇದರಲ್ಲಿ ತುಂಬ ಕೆಲಸ ಇದರಲ್ಲಿ ಲಿಸ್ಟ್ ಇದೆ. ಅದೆಲ್ಲ ಹೇಳಲಿಕ್ಕೆ ಹೋದರೆ ತುಂಬ ಸಮಯ ಬೇಕಾಗ್ತದೆ. ಆದ ಕಾರಣ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದವರು ಲೇಬರ್ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದಕ್ಕೆ ಬೇಕಾದ ದಾಖಲೆಗಳು ಒಂದು ಫೋಟೋ, ಮೇಸ್ತ್ರಿ ಅಥವಾ ಕಾಂಟ್ರಾಕ್ಟರ್ ಅವ್ರದ್ದು ಒಂದು ಸೈಟ್ ಸಿಗ್ನೇಚರ್ ಬೇಕು, ಅವರ ಹೆಸರು, ಅವರ ಅಡ್ರೆಸ್ ಮತ್ತು ಫೋನ್ ನಂಬರ್, ಅವ್ರು ಕೆಲಸ ಮಾಡ್ತಾರೆ ಇಲ್ವ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಅಷ್ಟೇ. ಹೆಚ್ಚಿನ ಮಾಹಿತಿ ನಿಮಗೆ ನಾನು ಮುಂದಿನ ದಿನದಲ್ಲಿ ಕೊಡಲಿಕ್ಕೆ ಕೊಡ್ಬೋದು. ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟೆ ನಿಮ್ಗೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಇದೊಂದು ಉತ್ತಮ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಎಲ್ಲರಲ್ಲಿ ನಾವು ನೋಡೋದಾದ್ರೆ ಆರೋಗ್ಯದ ಬಗ್ಗೆ ಇನ್ನೂ ಕಾಳಜಿ ತುಂಬಾ ಕಮ್ಮಿ ಇದೆ. ಸೊ ಅದರಲ್ಲಿ ಆರೋಗ್ಯ ಅಂತ ಹೇಳುವಾಗ ನಮ್ಮ ಮಾತು ಮತ್ತು ಶ್ರವಣನು ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕಂದ್ರೆ ನಾವು ಎಲ್ಲರೂ ಸಮಾಜಮುಖಿ ಜೀವಿಗಳು. ಮಾತಾಡಬೇಕಾದ್ರೆ ಮನುಷ್ಯನಿಗೆ ಸರಿ ಕಿವಿ ಕೇಳಬೇಕು, ಅವನು ಹೇಳುವ ಅಭಿಪ್ರಾಯವನ್ನು ಇನ್ನೊಬ್ಬರಿಗೆ ಹೇಳಬೇಕು. ಅಂತಹ ವಿಷಯದಲ್ಲಿ ನಮ್ಮ ರೇಚಲ್ ಚಾರಿಟೇಬಲ್ ಟ್ರಸ್ಟ್ ಅವರು ಇತ್ತೀಚೆಗೆ ಅಂದ್ರೆ ಒಂದು ವಾರದ ಮೊದಲು ಒಂದು ತಿಂಗಳಾಯ್ತು ಇವಾಗ ಸ್ಪೀಚ್ ಅಂಡ್ ಹಿಯರಿಂಗ್ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದಾರೆ. ಅಂದ್ರೆ ವಾಕ್ ಮತ್ತು ಶ್ರವಣ. ವಾಕ್ ಅಂದ್ರೆ ಮಾತು, ಶ್ರವಣ ಅಂದ್ರೆ ಕೇಳಿಕೊಳ್ಳುವಂಥದ್ದು. ವಾಕ್ ಅಲ್ಲಿ ನಾವು ನೋಡೋದಾದ್ರೆ ನಾವು ಯೋಚನೆ ಮಾಡೋದು ಖಾಲಿ ಮಕ್ಕಳು ಬರ್ತಾರಂತ. ಮತ್ತೆ ನಾವು ಕೆಲವರಿಗೆ ಸ್ಪೀಚ್ ಅಂಡ್ ಹಿಯರಿಂಗ್ ಬಗ್ಗೆ ಮಾಹಿತಿ ಇದೆ, ಅಂದ್ರೆ ಸರಿಯಾಗಿ ಗೊತ್ತಿಲ್ಲ ಏನಾಗ್ತದೆ ಸ್ಪೀಚ್ ಅಂಡ್ ಹಿಯರಿಂಗ್ ಅಲ್ಲಿ ಅಂತ. ಸ್ಪೀಚ್ ಅಂತ ಹಿಯರಿಂಗ್ ಅಂತ ಹೇಳಿದ್ರೆ ಸ್ಪೀಚ್, ಲ್ಯಾಂಗ್ವೇಜ್ ಮತ್ತು ಹಿಯರಿಂಗ್ ಮೂರು ಇದೆ. ಅಂದ್ರೆ ಮಾತು, ಭಾಷೆ ಮತ್ತು ಕೇಳುವಂಥದ್ದು ಶ್ರವಣ. ಸೊ ಮಾತು ಮತ್ತು ಭಾಷೆಯಲ್ಲಿ ಮಕ್ಕಳಿಂದ ಹಿಡಿದು, ಚಿಕ್ಕ ಮಕ್ಕಳಿಂದ ಹಿಡಿದು, ನವಜಾತ ಶಿಶುವಿಂದ ಹಿಡಿದು, ಜೆರಿಯಾಟ್ರಿಕ್ ಅಂದ್ರೆ ತುಂಬಾ ಏಜ್ ಆದವರು, ಅಂದ್ರೆ ಮೇಲೆ 80-90 ಅಂತ ವಯಸ್ಸಿನವರೆಗೂ ಕೂಡ ನಾವು ಚಿಕಿತ್ಸೆ ಕೊಡ್ತೇವೆ. ಎಂತಹ ಚಿಕಿತ್ಸೆ ಅಂತ ಹೇಳಿದ್ರೆ, ಚಿಕಿತ್ಸೆ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ನಾವು ನೋಡೋದಂದ್ರೆ ನವಜಾತ ಶಿಶುಗಳಲ್ಲಿ ಅವರು ಹುಟ್ಟುವಾಗ ಪ್ರಾಬ್ಲಮ್ ಏನಾದಿದ್ರೆ ಅದನ್ನು ಮುಂದೆ ನೋಡುವಂಥದ್ದು. ಅಂದ್ರೆ ಹುಟ್ಟುವಾಗ ಕಮ್ಮಿ ವೇಟ್ ಇರುವಾಗ ಅಥವಾ NICU ಇರೋ ಮಕ್ಕಳನ್ನು ಅಂಥವರನ್ನು ನಾವು ಮುಂದೆನೂ ನೋಡ್ಬೇಕಾಗ್ತದೆ. ಅಂದ್ರೆ ಅವರ ಬೆಳವಣಿಗೆ ಹೀಗೆ ಆಗ್ತಾ ಇದೆ, ಮಾತಿನ ಬೆಳವಣಿಗೆ ಹೀಗೆ ಆಗ್ತಿದೆ, ಕೇಳುವಂಥ ಬೆಳವಣಿಗೆ ಏನಾಗ್ತಿದೆ. ಸೊ ಅಂಥದ್ದು ಏನಾದರೂ ಪ್ರಾಬ್ಲಮ್ ಮುಂದೆ ಬಂದ್ರೆ ಅಂಥ ಮಕ್ಕಳನ್ನು ನಾವು ಹೇಗೆ ಸಮಾಲಿಸಬಹುದು, ಅವರಿಗೆ ಏನು ಹೆಲ್ಪ್ ಕೊಡುವಂಥದ್ದು. ಸೊ ಅಂಥ ಹೆಲ್ಪ್ಗಳನ್ನು ಅದು ಸ್ಪೀಚ್ ಇರ್ಬೋದು, ಅಂದ್ರೆ ನಾವು ಮಾತಿನಲ್ಲಿ ನಾವು ತುಂಬಾ ಡಿಸಾರ್ಡರ್ಸ್ ಇದೆ, ಅಂದ್ರೆ ನೋಡುವಂಥ ತುಂಬಾ ಪ್ರಾಬ್ಲಮ್ಸ್ ಇದೆ. ಅಂದ್ರೆ ನಾವು ಮಕ್ಕಳನ್ನು ನೋಡುವಾಗ ಖಾಲಿ ನಾವು ನೋಡಿ ಹೇಳ್ತೇವೆ ಇದು ಮಗು ಸರಿ ಇಲ್ಲ ಅಂತ. ಏನು ಸರಿ ಇಲ್ಲ, ಯಾವುದ್ರಲ್ಲಿ ಸರಿ ಇಲ್ಲ, ನಾವು ಏನು ಹೆಲ್ಪ್ ಮಾಡ್ಬೋದು ಅದು ನಾವು ನೋಡ್ತಾ ಇಲ್ಲ. ಅದನ್ನು ಹೇಗೆ ನಾವು ಎಂತ ಸ್ಕೂಲಿಗೆ ಹಾಕ್ಬೋದು. ಈಗ ನಾವು ನೋಡೋದಾದ್ರೆ ಎಲ್ಲ ಮಕ್ಕಳನ್ನು ನಾವು RCA ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಇದರ ಪ್ರಕಾರ ಎಲ್ಲ ಮಕ್ಕಳನ್ನು ನಾವು ನಾರ್ಮಲ್ ಸ್ಕೂಲಿಗೆ ಹಾಕ್ಬೋದು. ಸೊ ನಾವು ಒಂದು ಮಗುವನ್ನು ನೋಡಿ ಅದನ್ನು ಲೇಬಲ್ ಮಾಡೋದಂತ ಅಲ್ಲ, ನಾವು ನೋಡಿ ಮಗುವನ್ನು ಏನು ಬೇಕು ಅದಕ್ಕೆ ತಕ್ಷಣ ನಾವು ಅದಕ್ಕೆ ಆಗುವ ಉಪಯೋಗವನ್ನು ಕೊಡ್ಬೇಕು. ಸೊ ಇಂಥದಕ್ಕೆ ನಾವು ನಮ್ಮ ಆಯುಷ್ಮಾನ್ ಕಾರ್ಡ್ ಕೂಡ ಹೆಲ್ಪ್ ಆಗ್ತದೆ. ಯಾಕಂದ್ರೆ ನೀವು ಎಲ್ಲಿ ಹೋಗ್ಬೇಕಾದ್ರೂ ಮೊದಲು ನಮ್ಮ ವೆನ್ಲಾಕ್ ಹಾಸ್ಪಿಟಲ್ ಇದೆ, ಅದರ ನಂತರ ನೀವು ಮಕ್ಕಳನ್ನು ಅಲ್ಲಿ ತಕೊಂಡು ಹೋಗಿ ಅದರಲ್ಲಿ ಟೆಸ್ಟ್ ಮಾಡಿ ಅದನ್ನ ಮುಂದೆ ಹೋಗ್ಬೋದು. ಸೊ ನಮ್ದು ನೆಕ್ಸ್ಟ್ ನಿಮ್ಗೆ ಹೆಲ್ಪ್ ಬೇಕಾದ್ರೆ ರೇಚಲ್ ಸ್ಪೀಚ್ ಅಂಡ್ ಹಿಯರಿಂಗ್ ಚಾರಿಟೇಬಲ್ ಟ್ರಸ್ಟ್ ಇಂದ ಕೂಡ ನಾವು ನಿಮ್ಮ ಸಂಪೂರ್ಣ ಸಹಕಾರ ಕೊಡ್ಲಿಕ್ಕೆ ರೆಡಿಯಾಗಿದ್ದೇವೆ. ನಂತರ ನಾವು ಮಕ್ಕಳಿಗೆ ನೋಡಿ ಆಯ್ತು, ಮಕ್ಕಳಲ್ಲಿ ಪ್ರಾಬ್ಲಮ್ಸ್ ತುಂಬಾ ಇದೆ. ಅಂದ್ರೆ ಹುಟ್ಟಿದಾಗದಿಂದ ಹಿಡ್ಕೊಂಡ್ರೆ ನೀವು ಅದರಲ್ಲಿ ಮಕ್ಕಳಲ್ಲಿ ನಾವು ಸ್ಟಟ್ರಿಂಗ್ ಅಂತ ಹೇಳಿ ತೊದಲುವಿಕೆ, ಅಥವಾ ಮುಂದೆ ನೋಡಿದಾದ್ರೆ ಮಕ್ಕಳಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತವಾಗ್ತದೆ. ಅಂದ್ರೆ ನಾವೀಗ ಟಿವಿ, ಮೊಬೈಲ್ ಅಂತ ತುಂಬಾ ವಸ್ತುಗಳನ್ನು ಮುಂದೆ ಇಡ್ತಾ ಇದ್ದೇವೆ, ಅದರಿಂದ ಮಗುವಿನ ಬೆಳವಣಿಗೆ ಕುಂಠಿತವಾಗ್ತಾ ಇದೆ. ಅದರ ನಂತರ ಕೆಲವು ಮಕ್ಕಳು ಬೇರೆ ಮಕ್ಕಳಿಗೆ ಸರಿಯಾಗಿ ಆಡುವುದಿಲ್ಲ, ಕೆಲವರಿಗೆ ಮಕ್ಕಳಿಗೆ ಬಿಹೇವಿಯರ್ ಅಂದ್ರೆ ಅವರ ಅಭಿವ್ಯಕ್ತಿಯಲ್ಲಿ ಪ್ರಾಬ್ಲಮ್ಸ್ ಇರ್ತದೆ. ಸೊ ಇಂಥದ್ದೆಲ್ಲ ನಾವು ಮಕ್ಕಳನ್ನು ನೋಡಬೇಕು ಅಂತ ನಮಗೆ ಜ್ಞಾನ ಇರಬೇಕು. ಸೊ ಅಂತ ಜ್ಞಾನವನ್ನು ಉದ್ಭವಿಸುವಂತ ಇಂಥ ಕಾರ್ಯಕ್ರಮಗಳು ಮುಂದೆ ಆಗ್ಬೇಕು. ನಂತರ ನಾವು ನೋಡೋದಾದ್ರೆ ದೊಡ್ಡವರು ಅಂದ್ರೆ ನಮ್ಮಂಥವ್ರು ಒಂದು 18 ವರ್ಷ ಮೇಲಿನವರು, ಅವರಿಗೆ ಏನು ಪ್ರಾಬ್ಲಮ್ ಇದೆ, ಅವರಿಗೂ ತುಂಬಾ ರೇಂಜ್ ಆಫ್ ಪ್ರಾಬ್ಲಮ್ಸ್ ಇದೆ. ಅಂದ್ರೆ ನಾವು ನೋಡೋದಾದ್ರೆ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗ್ತದೆ, ಆಕ್ಸಿಡೆಂಟ್ ನಂತರ ಕೆಲವರಿಗೆ ಮಾತಾಡ್ಲಿಕ್ಕೆ ಬರಲ್ಲ. ಅದರ ನಂತರ ಕೆಲವರಿಗೆ ನಾವು ಹೇಳ್ತೀವಿ ವಾಯ್ಸ್ ಪ್ರಾಬ್ಲಮ್, ಅಂದ್ರೆ ಮಾತಾಡೋದ್ರಲ್ಲಿ ಪ್ರಾಬ್ಲಮ್ ಇರ್ತದೆ. ಕೆಲವರು ಮಕ್ಕಳಿರುವಾಗ ಅವರನ್ನು ಸರಿ ಚಿಕಿತ್ಸೆ ನೋಡಿರುವುದಿಲ್ಲ, ಅವರು ದೊಡ್ಡದಾದ ತಕ್ಷಣ ಪ್ರಾಬ್ಲಮ್ಗಳು ಜಾಸ್ತಿ ಆಗಿ ಅದು ಒಂದು ಸಿವಿಯರ್ ರೀತಿಯಲ್ಲಿ ತಲುಪಿರ್ತವೆ. ಸೊ ಅಂಥದ್ದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಸೊ ಅಂಥದ್ದು ಎಂತಾದ್ರೂ ಅಂದ್ರೆ ಸ್ಪೀಚ್, ಹಿಯರಿಂಗ್ ಮತ್ತೆ ವಾಕ್, ಶ್ರವಣ ಮತ್ತೆ ನಾವು ಕೇಳುವಂಥದ್ದು ಎಂತಾದ್ರೂ ಪ್ರಾಬ್ಲಮ್ ಇದೆ ತಕ್ಷಣ ನಾವು ರೇಚಲ್ ಸ್ಪೀಚ್ ಅಂಡ್ ಹಿಯರಿಂಗ್ ಕ್ಲಿನಿಕ್ ನಮ್ಮ ಪ್ಯಾಂಪ್ಲೆಟ್ಸ್ ಎಲ್ಲ ಇದೆ, ನಾವು ನಿಮ್ಗೆ ಕೊಡ್ತೀವಿ. ಏನು ಪ್ರಾಬ್ಲಮ್ ಇತ್ತು ಆ ನಂಬರ್ಗೆ ಕಾಲ್ ಮಾಡಿ ನಾವು ರೆಫರ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಮಾತಿದ್ದು ನಾವು ಮಾತಾಡಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇವೆ. ಸೊ ಇದೆಲ್ಲ ಒಟ್ಟಿಗೆ ಆಗಬೇಕಾದ್ರೆ ನಮ್ಮ ಕೇಳುವಂಥದ್ದು ಸರಿಯಾಗಿರ್ಬೇಕು. ಕೇಳುವಂಥದ್ರಲ್ಲೂ ತುಂಬ ಪಾರ್ಟ್ಸ್ ಇದೆ. ಅಂದರೆ ಹೊರಕಿವಿ ಒಳಕಿವಿ ಅದೆಲ್ಲ ನಾವು ಕ್ಲಿಯರ್ ಆಗಬೇಕಾದ್ರೆ ನಮಗೆ ನಾವಿದ್ದೇವೆ. ಸೊ ನಮ್ಗೊಂದು ಕಾಲ್ ಮಾಡಿ ನಾವು ನಿಮಗೆ ಹೆಲ್ಪಿಗೆ ಬರ್ತೇವೆ. ಸೊ ಅಂತಹ ಕಾರ್ಯಕ್ರಮಗಳು ಇದೆ. ನಮ್ಮ ಗೌರ್ಮೆಂಟಿಂದ ಕೂಡ ತುಂಬ ಬೆನಿಫಿಟ್ಸ್ಗಳು ಕೊಡ್ತಾ ಇದ್ದಾರೆ. ನಮಗೆ ಗೌರ್ಮೆಂಟಿಂದ ಪೆನ್ಷನ್ ಸಿಗ್ತದೆ BPI ಕಾರ್ಡ್ ಇದ್ದವರಿಗೆ. ಮತ್ತು ಎಷ್ಟು ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ನಾವು ಅದಕ್ಕೆ ಗೌರ್ಮೆಂಟಿಂದ ಕೂಡ ಪೆನ್ಷನ್ ಕೊಡ್ತಾರೆ. ಅದರ ನಂತರ ಫ್ರೀ ಹಿಯರಿಂಗ್ ಏಡ್ಸ್ ಫೆಸಿಲಿಟೀಸ್ ಕೂಡ ಇದೆ. ಸೊ ನಮ್ಮ ಸರ್ಕಾರ ನಮಗೆ ತುಂಬ ಸಹಕಾರವನ್ನು ಕೊಡ್ತಾ ಇದೆ. ಸೊ ಅದನ್ನೆಲ್ಲ ಜ್ಞಾನವನ್ನು ಪಡೆದು ನಾವು ಮುಂದೆ ಹೋಗೋಣ ಅಂತ ಕೇಳ್ಕೊಳ್ತಾ 2 ವರ್ಷ ಫಾಸ್ಟ್ ಬೇಗ ವೈದ್ಯರಾಗಿ ಬಿಟ್ಟರೆ ಬಹಳ ಒಳ್ಳೆಯ ಸೇವೆ ಸಿಗ್ತದೆ ಖಂಡಿತ. ಯಾಕಂದರೆ ಅವರ ಮೋಟಿವೇಶನ್ ಬಹಳ ಒಳ್ಳೆಯದಿದೆ. ಖಂಡಿತವಾಗಿ ನಿಮಗೆ ಒಳ್ಳೆಯ ಉಜ್ವಲ ಭವಿಷ್ಯ ಇದೆ. ನೆನೆಸಿ ಅವರು ನೀವು ನಮ್ಮೊಂದಿಗೆ ಬೇಕು. ನಮ್ಮ ಸಂಸ್ಥೆಯೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕಿವಿಗೆ ಸಂಬಂಧಪಟ್ಟಾಗಿ ನಾವು ಖಂಡಿತ ಮಾಡ್ತೇವೆ. ನಮ್ಮ ಶಾಲೆಗಳು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಯಾಕೆಂದರೆ 70% ಎಲ್ಲ ಟೀಚರ್ಸ್ಗಳೇ ಇರುವುದು. ನಾನೊಂದು ಶಾಲೆ, ಅವರೊಂದು ಶಾಲೆ, ಅವರದೊಂದು ಶಾಲೆ. ಹಾಗಾಗಿ ಶಾಲೆ ಮುಖ್ಯವಾಗಿ ಸಣ್ಣ ಮಕ್ಕಳಿಗೆ ಬೇಕೇ ಬೇಕು. ಖಂಡಿತ ನಿಮ್ಮ ಮೇಡಮ್ ಅವರ ಮುಂದಾಳತ್ವದಲ್ಲಿ ನಿಮ್ಮೆಲ್ಲ ನಾವು ಬರಮಾಡಿಕೊಳ್ತೇವೆ. ನೆನೆಸಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಆಯುಷ್ಮಾನ್ ಕಾರ್ಡ್ ಈಗಾಗಲೇ ಒಂದು ಆಗಿದೆ. ಅದರ ಹಸ್ತಾಂತರವನ್ನು ನಮ್ಮ ಅಧ್ಯಕ್ಷರು ನೀವು ಮಾಡ್ತಾರೆ. ತಾವೆಲ್ಲರೂ ಬಹಳ ಸಂಖ್ಯೆಯಲ್ಲಿ ಬಂದು ಇದರ ಪ್ರಯೋಜನವನ್ನು ಪಡಿತಾ ಇದ್ದೀರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖ್ಯವಾಗಿ ಕ್ಯಾಥೋಲಿಕ್ ಸಭಾ ಪಾನೀರ್ ಇದರ ಅಧ್ಯಕ್ಷರಾದ ಐವನ್ ಮೊಂತೇರ್ ಇವರಿಗೆ ನಮ್ಮ JCI ಮಂಗಳ ಗಂಗೋತ್ರಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದ ರಿಚರ್ಡ್ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ದೇಶಕರಾದ ನಿರ್ಮಾಣ್ ಡಿಸೋಜ ಇವರಿಗೆ ನಮ್ಮ JCI ಮಂಗಳ ಗಂಗೋತ್ರಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಡಿಜಿಟಲ್ ಸೇವಾ, ಮಂಗಳೂರು ಡಿಜಿಟಲ್ ಸೇವಾ ಇದನ್ನು ಈ ಕಾರ್ಯಕ್ರಮದ ನಮಗೆ ಬಹಳ ಸುಸಜ್ಜಿತವಾಗಿ ನಡೆಸಿಕೊಡ್ತಾ ಇದ್ದಾರೆ ಶ್ರೀಯುತ ಅರುಣ್ ಇವರಿಗೆ ನಮ್ಮ JCI ಮಂಗಳ ಗಂಗೋತ್ರಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ JCI ನಮ್ಮ ಜೂನಿಯರ್ JCI ಅಧ್ಯಕ್ಷರು ಶ್ರೀಯುತ ಶ್ರೀಮತ್ ಕುಮಾರಿ ಫಿಯೋನಾ ಇವರು ಆಗಮಿಸಿದ್ದಾರೆ. ಇವರ ಸಹಕಾರ ಎಂದೆಂದಿಗೂ ನಮ್ಮ ಜೊತೆ ಇದ್ದಲ್ಲಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ರಾಬರ್ಟ್ ಡಿಸೋಜ ಇವರು ನಮ್ಮ ಒಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ JCIಯ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ತ್ಯಾಗಂ ಹಾಗೂ ಪ್ರೀತಮ್ ಸರ್ ಹಾಗೂ ನಮ್ಮ ಉಪಾಧ್ಯಕ್ಷರು ಶ್ರೀಮತಿ ಜಯಲಕ್ಷ್ಮಿ ಇವರು ಆಗಮಿಸಿ ನಮ್ಮ ಎಲ್ಲ ಈ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವು ಯಶಸ್ಸು ಪಡೆಯುವಲ್ಲಿ ಈ ಮಾಧ್ಯಮ ಬಹಳ ಅವಶ್ಯಕತೆ ಆಗಿರುತ್ತದೆ. ಈ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ